ಇನ್ನಿತ ಎಪಿಸೋಡ್ ಒಂಜಿ ಪುಣ್ಯಾತ್ಮಿ ದಿನ ನಿಕ್ಲೆ ಪರಿಚಯ ಮಾಡ್ಕೊಂಡ್ರಲ್ಲ ದೊಡ್ಡನ ಪುದಾರ್ದಾದ ವೆಂಕಮ್ಮ ದೊಡ್ಡ 410 ಆ ಒಂಜಿ ಪೆದ್ಪಾದಿನ ಚಿತ್ತಿನ ಪುಣ್ಯಾತ್ಮೆದಿ ಆ ಕಾಲಘಟ್ಟ ಹಾಸ್ಪಿಟಲ್ ಇಜ್ಜಿ ಡಾಕ್ಟರ್ ಇಜ್ಜಿ ನಮಕ್ ಆ ವಾಮದ ಬದುವುದು ಇಡೀ ಊರ್ದಕ್ಲೆ ಧೈರ್ಯ ವೆಂಕಮ್ಮ ದೊಡ್ಡ ಆದಿತ್ಯ ಹೊರವರ ಇರು ಇಲ್ಲದ ಕಂಡ ಪನ್ನೊಂದರ ಪೋತಾರಿಗೆ ಪೆದ್ಪಾಯರ ಅವು ಮಕ್ಕಳೇ ಬಿಡ್ತಿದೆ ಅಡ್ಡಿ ಜೋಕು ಜನ ಆ ಜೋಕು ಮೊಳೆ ಎಲ್ಲಿ ಹಾಕಲಿ ಆನಿ ಮಕ್ಕಳನ್ನ ಅಜ್ಜಿಯರಿದ್ದೀರಿ ಅಮ್ಮೆರಿದ್ದೀರಿ ಈಗ ಬಣ್ಣ ಪೋಡತ್ತ ಹಾಕಲಿ ಪಾಪ ಅವು ಬಂದಿರು ಕರೆಯುವುದಲ್ಲ ರಾತ್ರಿ ಪದರ ಅಂತ ರಿಸ್ಟಾ ನಾಯಕರ ಹಾಕಲಿ ಆ ಎಡ್ಡೆ ಜನಕ್ಕೂ ಇರ್ಬೋದು ಪೆದ್ಪದು ಬಾಲೆ ಬರ ಮೀಪದೆ ಬರ್ಪು ನೀರು ಅಕ್ಕಳು ಏರ ಮೀಪವನ ಹಾಕಲಿ ತಂದು ಅಪ್ಪಾಗಿ ಮಾತಾಡ್ತೀನಿ ಅಪ್ಪ ಇಟ್ಟಾಗ ಹಾಕಲಿ ಏರ್ಲಿದ್ದ ಮೀ ಪದೇ ಹಾಕ್ಬೇಕು పెద్దోళ్ళ బాగాలేదు సురూకోలు పెద్దపది నెలకొండ తొట్టకు గోల్డ్ అది ఇండి వాళ్ళ పుదారు ఈగ మంది అదే పెట్టుకోండి ఆ బాలిక పుదారు మోనమ్మ అంది మోనమ్మ ಅರಿಯುತ್ತೆ ತೋರ್ಸದಪ್ಪು ಅಯ್ಯೋ ನಾ ಅಯ್ಯೋ ಮುಟ್ಟಾದು ಇತ್ತೆ ಲಕ್ಷ ಗಟ್ಟಲೆ ಬಿಲ್ ಆಪು ನಂಗೆ ಆಸ್ಪತ್ರೆ ಆಪುಂಡು ಅಪ್ಪಗ ಅಪ್ಪಗೊಂಡು ಅಪ್ಪಗ ಒಂದು ಕೋಳಿ ಮಾತ್ರ ಒಕ್ಕದಾಲಕ್ಕೆ ದಾಳಿ ಇದ್ದತ್ತಿದ್ದು ಹೂವು ಬೆಂದು ಕೊಂಡು ಗಾಡಿನ ಸೇರ ಹಿಕ್ಕು ಬಾರಿಗೆ ಬೋಪನ ತೆಗ್ದೇಳಿ ಜೋಕ್ಲಿನ ಸಾಂಪುಣಿ ಇರ್ತಾರೆ ಆತ ಪಾಪ ತೆಗೆದಿದ್ದೀವಿ ಬೇರೆ ಜೋಕ್ಲಿನ ಪೆತ್ಪವನು ಭಾರಿ ಬಂಗತಿ ದೊಡ್ಡ ಆಯ್ತಾ ಕಾರು ಬರ್ತೀನಿ ನಾನು ಆಂಡ್ವಾಡಿ ಅಂತ ಒಂದು ಅದು ಹೇಳ್ತಾರೆ ಕಾರಿ ಬತ್ತಂಡ ಮಲಂಕಣೆ ಬತ್ತನ ಭಾರಿ ಬಂಗ ಅವು ಪತ್ತಿದ ಹೋಯ್ತೇದ ಮುಳ್ತುಂಡಾಪು ರಾತ್ರಿ ಅಯ್ಯೋ ದಿಪ್ಪು ನಾವು ಸಲಕ್ಕೆ ಬಿಡತ್ತೆ ಇನ್ಕೊಂಡು